ಹನುಮಗಿರಿ ಕ್ಷೇತ್ರದಲ್ಲಿ 2026ನೇ ಏಪ್ರಿಲ್ ತಿಂಗಳಲ್ಲಿ ನಡೆಯುವಂತಹ ಬ್ರಹ್ಮಕಲಶೋತ್ಸವ ಈ ಕಾರ್ಯಕ್ರಮದಲ್ಲಿ ಇವತ್ತು ವಿವಿಧ ಸಮಿತಿಗಳ ರಚನೆಯಾಗಿದೆ. ಅದರಲ್ಲಿ ಬಹಳ ವಿಶೇಷವಾಗಿ ಸ್ವಾಗತ ಸಮಿತಿಯನ್ನು ಇವತ್ತು ರಚನೆ ಮಾಡಲಾಗಿದೆ. ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ಈ ಭಾಗದ ಓರ್ವ ಪ್ರೊಫೆಸರ್ ಆಗಿದ್ದುಕೊಂಡು ದೈವನರ್ತಕರಾಗಿದ್ದುಕೊಂಡು ತುಳುನಾಡಿನ ದೈವಾರಾಧನೆಯಲ್ಲಿ ವಿಶೇಷವಾದಂತಹ ಅಧ್ಯಯನವನ್ನು ಕೂಡ ಮಾಡಿರುವಂತಹ ವ್ಯಕ್ತಿ ಡಾಕ್ಟರ್ ರವೀಶ್ ಪಡುಮಲೆ ಅವರನ್ನು ಇವತ್ತು ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ನಮ್ಮ ಜೊತೆಗೆ ಅವರು ಇದ್ದಾರೆ, ಅವರು ಮಾತಾಡಿಸಬೇಕು. ಸರ್ ನಮಸ್ತೆ. ನಮಸ್ತೆ. ಬ್ರಹ್ಮಕಲಶೋತ್ಸವದ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಾ. ಏನು ಹೇಳಬೇಕು ಅಂತ ಅನಿಸಿದೆ? ಫಸ್ಟ್ ಆಫ್ ಆಲ್ ಶ್ರೀ ಕ್ಷೇತ್ರದಲ್ಲಿ ನೆಲೆ ನಿಂತಿರುವಂತಹ ಕೋದಂಡರಾಮ ಆಂಜನೇಯನಿಗೆ ನಮಸ್ಕರಿಸುತ್ತಾ, ಬಹಳ ವಿಶೇಷವಾಗಿ ಸನಾತನವಾದಂಥ ಸಂಸ್ಕೃತಿಯನ್ನು ಬೆಳೆಸಿಕೊಂಡು ಇವತ್ತು ಹನುಮಗಿರಿ ಅನ್ನುವಂಥ ಒಂದು ಕ್ಷೇತ್ರ ಏನಿದೆ ಅದು ದೇಶದಾದ್ಯಂತ ಹೆಸರುವಾಸಿಯಾಗಿದೆ. ಬಹಳಷ್ಟು ವರ್ಷಗಳ ಅಂದರೆ ಕಳೆದ 14 ವರ್ಷಗಳ ಹಿಂದೆ ಈ ಕ್ಷೇತ್ರವನ್ನು ನಿರ್ಮಾಣ ಆಗಿತ್ತು. ಅದಕ್ಕಿಂತ ಮೊದಲೇ ಇಲ್ಲಿ ಶಕ್ತಿ ನೆಲೆ ನಿಂತಿದ್ರು ಅಂತೇಳಿ ನಾವೆಲ್ಲ ನಂಬಿಕೊಂಡು ಬಂದವರು. ಹಾಗಾಗಿ ಇವತ್ತಿನ ದಿನ ನಾಡಿದ್ದು ಬರುವ ಏಪ್ರಿಲ್ನಲ್ಲಿ ಶ್ರೀದೇವರುಗಳಿಗೆ ಬ್ರಹ್ಮಕಲಶೋತ್ಸವ ನಡೀತಾ ಇದೆ. ಈ ನಿಟ್ಟಿನಲ್ಲಿ ಒಬ್ಬ ಹಿಂದೂ ಸಮಾಜದ ವ್ಯಕ್ತಿಯಾಗಿದ್ದುಕೊಂಡು ಒಬ್ಬ ತುಳುನಾಡಿನ ದೈವ ನರ್ತನ ಸಮುದಾಯದಲ್ಲಿ ಹುಟ್ಟಿದ ನನ್ನನ್ನು ಸ್ವಾಗತ ಸಮಿತಿಗೆ ಬ್ರಹ್ಮಕಲಶೋತ್ಸವ ಸಮಿತಿ ಮತ್ತು ಈ ಭಾಗದ ಎಲ್ಲ ಹಿರಿಯರು ಜೊತೆಯಾಗಿದ್ದುಕೊಂಡು ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಅವರಿಗೆ ನಾನು ಶಿರಸ ನಮಿಸಿ ಅವರಿಗೆ ಮೊದಲನೇದಾಗಿ ನಾನು ನಮಸ್ಕಾರಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಈ ಕ್ಷೇತ್ರದಲ್ಲಿ ನಡೆಯುವಂತಹ ಕಾರ್ಯಗಳೇನಿದ್ದಾವೆ ಇದು ಒಂದು ನಿಟ್ಟಿನಲ್ಲಿ ಇಡೀ ಹಿಂದೂ ಸಮಾಜವನ್ನು ಒಗ್ಗೂಡಿಸಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ನಡೆಯುವಂತಹ ಕಾರ್ಯಕ್ರಮ. ಬರುವ ಏಪ್ರಿಲ್ ತಿಂಗಳಲ್ಲಿ ಏನು ಈ ಕಾರ್ಯಕ್ರಮ ನಡೀತಾ ಇದೆ, ಅಲ್ಲಿ ಅಯೋಧ್ಯೆಯಿಂದಲೇ ಶ್ರೀರಾಮದೇವರ ತುಡರ್ ಅಥವಾ ಈ ಬೆಳಕು ಏನಿದೆ ಆ ಬೆಳಕನ್ನು ಇಲ್ಲಿಗೆ ತೆಗೆದುಕೊಂಡು ಬಂದು ಇಲ್ಲಿ ಇಡೀ ರಥಯಾತ್ರೆಯನ್ನು ಮಾಡಿ ತದನಂತರ ಇಲ್ಲಿ ಲಕ್ಷ ತೆಂಗಿನಕಾಯಿ ನಾರಿಕೇಳವನ್ನು ಸಮರ್ಪಣೆ ಮಾಡುವಂಥ ಒಂದು ವ್ಯವಸ್ಥೆ, ಮನೆ ಮನೆಗೆ ಬೆಳಕನ್ನು ಕೊಂಡೊಯ್ಯುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಈ ಬ್ರಹ್ಮಕಲಶ ಒಂದು ವಿಶೇಷವಾದಂಥ ಒಂದು ಚಿಂತನೆ ಪರಿಕಲ್ಪನೆಯನ್ನು ಇಟ್ಟುಕೊಂಡಂತಹ ಒಂದು ಈ ಬ್ರಹ್ಮಕಲಶೋತ್ಸವ ನಾಡಿನ ದಿವಸ ನಡೆದು ಬರಲಿಕ್ಕಿದೆ. ಇಡೀ ಭಾಗದ ಎಲ್ಲ ಜನಮಂದಿಗಳ ಮನೆಯ ಒಳಗಡೆ ಅಯೋಧ್ಯೆ ರಾಮನ ಗರ್ಭಗುಡಿಯಲ್ಲಿ ಬೆಳಗುವಂತಹ ಬೆಳಕು ಏನಿದೆ ಆ ಬೆಳಕು ಪ್ರತಿಯೊಬ್ಬ ಹಿಂದೂ ಬಂಧುವಿನ ಮನೆಯ ಒಳಗಡೆ ಕೂಡ ಬೆಳಗಬೇಕು ಅನ್ನುವಂಥ ಒಂದು ಚಿಂತನೆಯನ್ನು ಇಟ್ಟುಕೊಂಡು ನಾಡಿನ ದಿವಸ ನಡೆಯುವಂಥ ಒಂದು ಬ್ರಹ್ಮಕಲಶೋತ್ಸವ ಇದಾಗಿದೆ. ಸರ್, ಇಲ್ಲೊಂದು ಬಹಳ ವಿಶೇಷವಾಗಿ ಇಷ್ಟು ದೊಡ್ಡದಾದಂಥ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಅದರಲ್ಲಿ ಸ್ವಾಗತ ಸಮಿತಿ ಅಧ್ಯಕ್ಷನಾಗಿ ತಮಗೆ ನಿರೀಕ್ಷೆ ಇತ್ತಾ ಆಗ್ಬೋದು ಅಥವಾ ಹೇಗೆ ಇದನ್ನು ನಡೆಸ್ಬೋದು ಅಂತ? ಇಲ್ಲ, ಖಂಡಿತವಾಗ್ಲೂ ಇರಲಿಲ್ಲ. ಆದರೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡುವುದು ಏನಂತಂದರೆ, ಜವಾಬ್ದಾರಿ ಅಂತಲ್ಲ, ನಮಗೆಲ್ಲರಿಗೂ ರಾಮದೇವರ ಸೇವೆ, ಭಾರತಾಂಬೆಯ ಸೇವೆ, ಹನುಮಂತನ ಸೇವೆ ಮಾಡಲಿಕ್ಕೆ ಸಿಕ್ಕಿರುವಂಥ ಒಂದು ಭಾಗ್ಯ. ಈ ಸಂದರ್ಭದಲ್ಲಿ ನನಗೆ ರಾಮಸೇತು ಸಂದರ್ಭದಲ್ಲಿ ಅಳಿಲು ಕೂಡ ತನ್ನ ಸೇವೆಯನ್ನು ಮಾಡಿತ್ತಂತೆ ರಾಮಸೇತು ಕಟ್ಟುವಾಗ. ಹಾಗೆ ಇಲ್ಲಿ ಕೂಡ ನನಗೂ ಒಂದು ಸೇವೆ ಸಿಕ್ಕಿದೆ. ಆ ನಿಟ್ಟಿನಲ್ಲಿ ನಾನು ಅಧ್ಯಕ್ಷ ಅಂತ ನನಗೇನು ಇದಿಲ್ಲ. ನಾನು ಒಬ್ಬ ಸೇವಾ ಕಾರ್ಯಕರ್ತನಾಗಿದ್ದುಕೊಂಡು ರಾಮದೇವರು ಮತ್ತು ಹನುಮಂತ ಹಾಗೂ ಇಲ್ಲಿರುವಂತಹ ಶಕ್ತಿಗಳ ಸೇವೆ ಮಾಡಲಿಕ್ಕೆ ನನಗೆ ಸಿಕ್ಕಿರುವ ಭಾಗ್ಯ. ನಾನೊಬ್ಬ ಕಾರ್ಯಕರ್ತನಾಗಿ ಇಲ್ಲಿ ತನ್ನ ಚಾಕರಿ, ನಾವೇನು ದೈವದ ಕೊಡಿಯಡಿಗೆ ಹೋದಾಗ ನಾನು ದೈವ ನರ್ತನ ಮಾಡುವಂಥ ಚಾಕರಿ ಮಾಡುವವನಿದ್ದೇನೆ, ಅದೇ ರೀತಿ ಇಲ್ಲಿ ಕೂಡ ನಾನು ಒಬ್ಬ ಚಾಕರಿಯವನಾಗಿ ಕೆಲಸ ಮಾಡಲಿಕ್ಕೆ ನಾನು ಬಹಳ ಉತ್ಸುಕನಾಗಿದ್ದೇನೆ. ಹಾಗಾಗಿ ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿದ್ದಾರೆ, ಅದೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ನಿಟ್ಟಿನ ಜವಾಬ್ದಾರಿಯನ್ನು ಸಮರ್ಥ ರೀತಿಯಲ್ಲಿ ವಹಿಸಿಕೊಂಡು ನಾನು ಮಾಡುವಂಥ ಚಾಕರಿಗೆ 100% ಒಂದು ನನ್ನನ್ನು ನಾನು ತೊಡಗಿಸಿಕೊಳ್ಳಬೇಕಂತ ಒಂದು ತವಕದಲ್ಲಿ ನಾನಿದ್ದೀನಿ. ದೊಡ್ಡದಾದಂತಹ ಕಾರ್ಯಕ್ರಮ ಹೇಗೆ ನಡೆಸ್ಬೋದು ಅಂತ ಈಗಾಗಲೇ ತಮ್ಮಲ್ಲಿ ಏನಾದರೂ ಯೋಜನೆಗಳಾಗಿದೆಯಾ ಕಾರ್ಯಕ್ರಮಗಳದ್ದು? ಹೌದು, ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಶ್ರೀಯುತ ನಳಿನ್ ಕುಮಾರ್ ಕಟೀಲ್ರವರಿದ್ದಾರೆ. ಹಾಗೆ ಹಿರಿಯರು ಈ ಭಾಗದ ಧರ್ಮದರ್ಶಿಗಳು ಮತ್ತು ಕಾವು ನನ್ಯ ಅಚ್ಯುತಮುಡುತಯ್ಯರು ಮತ್ತು ಶಿವರಾಮಣ್ಣ ಹಾಗೆಯೇ ನಟರಾಜಣ್ಣ ಎಲ್ಲರೂ ಈ ಭಾಗದ ಎಲ್ಲರೂ ಹಿರಿಯರು ಕೂತ್ಕೊಂಡು ಒಂದು ರೀತಿಯ ಒಂದು ಚಿಂತನೆಯನ್ನು ಮಾಡಿದ್ದಾರೆ. ಆ ಚಿಂತನೆ ಪ್ರಕಾರ ನಾಡಿದ್ದೊಂದು ವಿಚಾರ ಇರುವುದು ಇಷ್ಟೇ: ನಾಡಿದ್ದು ನಡೆಯುವಂತಹ ಕಾರ್ಯಕ್ರಮದಲ್ಲಿ ಹಿಂದೂ ಸಮಾಜದ ಪ್ರತಿಯೊಬ್ಬ ಬಂಧು ಕೂಡ ಭಾಗವಹಿಸಬೇಕು. ಇಲ್ಲಿ ಯಾವುದೇ ರೀತಿಯ ಜಾತೀಯತೆ ಬೇಡ. ನಾವು ಸಮಾನತೆಗೋಸ್ಕರ ಒಂದು ಸಮಾನತೆಯ ಸಮಾಜವನ್ನು ಕಟ್ಟಬೇಕು. ಈ ನಿಟ್ಟಿನಲ್ಲಿ ಹನುಮಗಿರಿಯಲ್ಲಿ ನಡೆಯುವಂತಹ ನಾಡಿದ್ದಿನ ಬ್ರಹ್ಮಕಲಶ ಏನಿದೆ ಅದು ಹತ್ತೂರಿಗೆ ಪಸರಿಸಬೇಕು. ಈ ನಿಟ್ಟಿನಲ್ಲಿ ಒಂದು ಮಾದರಿಯಾದಂಥ ಒಂದು ಬ್ರಹ್ಮಕಲಶೋತ್ಸವ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಕಾರ್ಯಯೋಜನೆ ಆಗಿದೆ. ಇನ್ನು ಬೇರೆ ಬೇರೆ ಸಮಿತಿಗಳ ಬೇರೆ ಬೇರೆ ರೀತಿಯ ಕಾರ್ಯಯೋಜನೆಗಳು ಇನ್ನಷ್ಟೇ ನಡಿಬೇಕಾಗಿದೆ. ಅವುಗಳ ಬಗ್ಗೆ ಎಲ್ಲ ನಾವು ಚರ್ಚಿಸಿ ಮುಂದಿನ ವಿಚಾರಗಳನ್ನು ತಿಳಿಸ್ತೀವಿ ನಾವು. ಓಕೆ ಸರ್, ತಾವು ಹೇಳಿದ ರೀತಿಯಲ್ಲಿ ಇದೊಂದು ಮಾದರಿಯಾಗಿ ಆಗಬೇಕು ಅಂತ ಬಹುಶಃ ಇವತ್ತಿನ ಈ ಒಂದು ಆರಂಭದ ಸಭೆಯಲ್ಲಿ ಇದೊಂದು ಮಾದರಿಯಾಗಿ ಪರಿಣಮಿಸಿದೆ. ಯಾಕಂತ ಹೇಳಿದರೆ ಓರ್ವ ದೈವನರ್ತಕರಾಗಿದ್ದುಕೊಂಡು ತಾವೇ ಹೇಳಿದ ರೀತಿಯಲ್ಲಿ ಆ ಒಂದು ದೈವನರ್ತನದ ಸಮುದಾಯದಲ್ಲಿ ಹುಟ್ಟಿದವರು ಇವತ್ತು ಸ್ವಾಗತ ಸಮಿತಿ ಅಧ್ಯಕ್ಷ ಅಂದರೆ ಬ್ರಹ್ಮಕಲಶದ ಅಧ್ಯಕ್ಷರು ಯಾವ ರೀತಿಯಾಗಿರ್ತಾರೆ ಅದಕ್ಕೆ ಸಮಾನವಾದಂತಹ ಒಂದು ಜವಾಬ್ದಾರಿಯನ್ನು ಹೊಂದಿರುವರು ಸ್ವಾಗತ ಸಮಿತಿ ಅಧ್ಯಕ್ಷರು. ಬಹುಶಃ ಆ ರೀತಿಯಲ್ಲಿ ಇವತ್ತು ಈ ಕ್ಷೇತ್ರ ಇವತ್ತು ಇತರ ಕ್ಷೇತ್ರಗಳಿಗೆ ಮಾದರಿಯಾಗಿದೆ ಅಂತ ತಾವು ಹೇಗೆ ಹೇಳ್ತೀರಿ?
ಖಂಡಿತ ಸತ್ಯ. ಯಾಕಂತಂದರೆ ನನಗೆ ಬಹಳ ಹೆಮ್ಮೆ ಅನಿಸ್ತಿದೆ. ಒಂದು ನಿಟ್ಟಿನಲ್ಲಿ ಇಡೀ ಹಿಂದೂ ಸಮಾಜದ ಒಂದು ದೈವನರ್ತನ ಮಾಡುವ ಸಮುದಾಯದಲ್ಲಿ ಹುಟ್ಟಿ ಬೆಳೆದ ನನ್ನನ್ನು ಕೂಡ ಇಲ್ಲಿ ಯಾವ ಮಟ್ಟಕ್ಕೂ ಕೂಡ ಕರೆದುಕೊಂಡು ಹೋಗ್ತಾರೆ, ಅಂದರೆ ಸಮಾಜದಲ್ಲಿ ಯಾವ ಉನ್ನತ ಹುದ್ದೆಗೂ ಕೂಡ ಕರ್ಕೊಂಡು ಹೋಗ್ತಾರೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಆಗಿದೆ. ಇನ್ನೊಂದು, ಈ ಭಾಗದ ಇಡೀ ಜನತೆಯ ಪರವಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಸೊ ಇದರಲ್ಲಿ ನನಗೆ ಬಹಳ ಖುಷಿ ಅನ್ನಿಸ್ತಾ ಇದೆ. ಯಾಕಂದರೆ ಇಂಥ ಒಂದು ಚಟುವಟಿಕೆಗಳು ನಡೆದಾಗಲೇ ನಮ್ಮ ಹಿಂದೂ ಸಮಾಜ ಅಂದರೆ ಏನು ಅಂತ ನಿಜವಾಗಿ ಅರ್ಥ. ಯಾರೆಲ್ಲ ಹಿಂದೂ ಸಮಾಜವನ್ನು ದೂಷಿಸಿದ್ದಾರೆ, ಅಸ್ಪೃಶ್ಯತೆ ಇದೆ ಅಥವಾ ಅಸಮಾನತೆ ಇದೆ ಅಂತ ಹೇಳ್ತಾ ಇದ್ದಾರೆ, ಅವರು ಅದರ ಒಳಗಡೆ ಬಂದು ಒಂದು ಸ್ವಲ್ಪ ವೀಕ್ಷಣೆ ಮಾಡಿದಾಗ ಅವರಿಗೆ ನಿಜವಾಗ್ಲೂ ಅರ್ಥ ಆಗ್ತದೆ ಏನಿದೆ ಹಿಂದೂ ಸಮಾಜದ ಒಳಗಡೆ. ಖಂಡಿತ ಕೆಲವೊಂದು ಕೆಟ್ಟ ಪದ್ಧತಿಗಳು ಇದ್ದಾವೆ, ಅವುಗಳೆಲ್ಲ ಹೋಗಲಾಡಬೇಕು. ಈಗ ಅನೇಕ ಬೇರೆ ಬೇರೆ ಪದ್ಧತಿಗಳೆಲ್ಲ ಇದ್ದವು ನಮ್ಮ ಸಮಾಜದಲ್ಲಿ, ಅವುಗಳೆಲ್ಲ ದೂರ ಹೋಗ್ತಾ ಇದೆ. ಈಗ ಜಾತೀಯತೆ ಅನ್ನುವಂಥ ಒಂದು ಕೆಟ್ಟ ಸಂಪ್ರದಾಯ ಇದೆ, ಅಸ್ಪೃಶ್ಯತೆ ಅನ್ನುವಂಥದ್ದು, ಅವುಗಳೆಲ್ಲ ದೂರ ಹೋಗ್ತಾ ಇದೆ. ಆದರೂ ಗ್ರಾಮೀಣ ಮಟ್ಟದಲ್ಲಿ ಒಂದಷ್ಟು ಇದ್ದಾವೆ, ಅದನ್ನು ಕೂಡ ಹೋಗಲಾಡಿಸಬೇಕು ಅನ್ನೋಂಥ ಒಂದು ಶತ ಪ್ರಯತ್ನದಲ್ಲಿ ಇಡೀ ಬೇರೆ ಬೇರೆ ಹಿಂದೂ ಸಂಘಟನೆಗಳಿರುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ನನ್ನನ್ನು ಕೂಡ ಆಯ್ಕೆ ಮಾಡಿದ್ದಾರೆ. ನನಗೆ ಬಹಳ ಖುಷಿಯಾಗಿದೆ. ನಾನು ಕೂಡ ಒಬ್ಬ ಸೇವಾ ಕಾರ್ಯಕರ್ತನಾಗಿ ಇಲ್ಲಿ ಸೇವೆ ಮಾಡಲಿಕ್ಕೆ ಉತ್ಸುಕನಾಗಿದ್ದೇನೆ. ಕೋದಂಡರಾಮ, ಹನುಮಂತ ಹಾಗೂ ತಾಯಿ ಭಾರತಾಂಬೆಯ ಸಾನ್ನಿಧ್ಯ ಕೂಡ ಇಲ್ಲಿದೆ. ಹಾಗಾಗಿ ನಾವೆಲ್ಲರೂ ಭಾರತಾಂಬೆಯ ಮಕ್ಕಳು. ಆ ತಾಯಿಯ ಮಡಿಲಲ್ಲಿ ಎಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳಂತೆ ಇದ್ದುಕೊಂಡು ಅವರ ಸೇವೆಯನ್ನು ಮಾಡುವಂತಹ ಭಾಗ್ಯ ನನಗೆ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಾ ಇದ್ದೇನೆ. ಇದು ಡಾಕ್ಟರ್ ರವೀಶ್ ಪಡಮಾಲೆ ಅವರ ಮಾತು. ಬಹುಶಃ ಇವತ್ತು ಹನುಮಗಿರಿ ಧರ್ಮಶ್ರೀ ಪ್ರತಿಷ್ಠಾನ, ಹನುಮಗಿರಿ ಕ್ಷೇತ್ರ ಇವತ್ತು ಈ ಮೂಲಕವಾಗಿ ಸಮಾಜದಲ್ಲಿ ಒಂದು ಸಾಮರಸ್ಯದ ಸಂದೇಶವನ್ನು ಸಾರ್ತಾ ಇದೆ. ಬಹುಶಃ ಬ್ರಹ್ಮಕಲಶೋತ್ಸವ ಎನ್ನುವಂಥ ಕಾರ್ಯಕ್ರಮದಲ್ಲಿ ಆ ದೇವರ ಭಕ್ತಿಯಲ್ಲಿ ಹೇಗೆ ಎಲ್ಲರೂ ಪಾಲ್ಗೊಳ್ಳುತ್ತಾರೋ ಅದೇ ರೀತಿ ಬ್ರಹ್ಮಕಲಶೋತ್ಸವದಂತಹ ಕಾರ್ಯಕ್ರಮದಲ್ಲೂ ಕೂಡ ಎಲ್ಲ ವ್ಯಕ್ತಿಗಳು, ಹಿಂದೂ ಸಮಾಜದ ಎಲ್ಲರೂ ಕೂಡ ಒಗ್ಗೂಡಬೇಕು, ಎಲ್ಲರೂ ಒಂದೇ ರೀತಿಯಲ್ಲಿ ಪಾಲ್ಗೊಳ್ಳಬೇಕು ಎನ್ನುವಂಥದ್ದು ಬಹುಶಃ ಧರ್ಮಶ್ರೀ ಪ್ರತಿಷ್ಠಾನದ ಒಂದು ಸಂದೇಶ ಆಗಿತ್ತು. ಆ ಸಂದೇಶವನ್ನು ಇವತ್ತು ಡಾಕ್ಟರ್ ರವೀಶ್ ಪಡಮಾಲೆ ಅವರನ್ನು ಅಧ್ಯಕ್ಷರಾಗಿ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ನೇಮಕ ಮಾಡುವುದರ ಮುಖಾಂತರವಾಗಿ ಅದನ್ನು ಈಡೇರಿಸಿದೆ ಎನ್ನುವಂತಹ ವಿಶೇಷವಾದ ಈ ಬಾರಿಯ ಹನುಮಗಿರಿಯ ಬ್ರಹ್ಮಕಲಶೋತ್ಸವದಲ್ಲಿ ನಾವು ಕಂಡಿರುವಂತಹ ಒಂದು ವಿಚಾರ ಆಗಿದೆ. ಸುನಿಲ್ ಕಾವ್ ಮತ್ತು ಕಾರ್ತಿಕ್ ಕರ್ಕೆರ ಜೊತೆಗೆ ಉಮೇಶ್ ಮೆತ್ತಡ್ಕ, ಸುದ್ದಿ ನ್ಯೂಸ್ ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, ಎಲ್ಇಡಿ ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 9945521951 990178461.